15 ವರ್ಷಗಳ ಹಿಂದೆ ಮಳೆಗಾಲದಲ್ಲಿ ಈ ಅಡಕೆ ಮರದ ಸೇತುವೆಯಿಂದ ನಡೆದು ಹೋಗುತ್ತಿದ್ದ 15 ವರ್ಷದ ಬಾಲಕನೋರ್ವ ನೀರಿಗೆ ಬಿದ್ದು ಕೊಚ್ಚಿಕೊಂಡು ಹೋಗಿದ್ದು ಇದುವರೆಗೆ ಆತನ ಮೃತದೇಹ ಪತ್ತೆಯಾಗಿಲ್ಲ. ಬಳಿಕ ಆ ತೋಡಿಗೆ ಕಾಂಕ್ರೀಟ್ ಸೇತುವೆ ನಿರ್ಮಾಣಗೊಂಡಿದ್ದು ಸೇತುವೆ ಜರಿದು ಬಿದ್ದು ಮತ್ತದೇ ಅಡಕೆ ಮರದ ಹಾಸು ಬಳಕೆ ಮಾಡುವ ಮೂಲಕ ಹಿಂದಿನ ಘಟನೆಯನ್ನ ನೆನಪಿಸಿದ್ದಾರೆ ಸ್ಥಳೀಯರು. ಇದು ಬಂಟ್ವಾಳ ತಾಲೂಕಿನ ಕೆದಿಲ ಗ್ರಾಮದ ವಾಲ್ತಾಜೆ ಎಂಬಲ್ಲಿ ಕೆದಿಲ ಕಬಕ ಗ್ರಾಮವನ್ನು ಸಂಪರ್ಕಿಸುವ ವಾಲ್ತಾಜೆ ಸೇತುವೆಯ ವ್ಯಥೆ. ಸುಮಾರು 35 ವರ್ಷಗಳಷ್ಟು ಹಳೆಯದಾದ ಈ ಸೇತುವೆಯ ಸ್ಲ್ಯಾಬ್ ಇದೀಗ ಒಂದು ಭಾಗದಿಂದ ಮುರಿದು ಬಿದ್ದಿದ್ದು, ಮುರಿದು ಬಿದ್ದ ಜಾಗಕ್ಕೆ ಅಡಿಕೆ ಮರವನ್ನ ಹಾಸಲಾಗಿದೆ. ಈ ಸೇತುವೆ ಮತ್ತಷ್ಟು ಕುಸಿದು ಬೀಳುವ ಸ್ಥಿತಿಯಲ್ಲಿದ್ದು ಬಿರುಕು ಬಿಟ್ಟಿದೆ. ನಡೆದು ಹೋಗುವವರಿಗೆ ಈ ಕೆದಿಲ ಕಬಕ ರಸ್ತೆ ಕೇವಲ 2 ಕಿಲೋಮೀಟರ್ ಕ್ರಮಿಸಬಹುದು. ಆದರೆ ವಾಹನದಲ್ಲಿ ತೆರಳುವವರಿಗೆ ಕೆದಿಲ ಮೂರುವ ಮೂಲಕ ಸಾಗಿದರೆ 7-8 ಕಿಲೋಮೀಟರ್ ಸಾಗಬೇಕು. ಈ ಮಳೆಗಾಲದಲ್ಲಿ ಈ ಸೇತುವೆ ಸಂಪೂರ್ಣ ಕೊಚ್ಚಿ ಹೋಗುವುದಂತೂ ಗ್ಯಾರಂಟಿ. ಆದ್ದರಿಂದ ಆದಷ್ಟು ಬೇಗ ಇಲ್ಲಿ ರಕ್ಷಣಾ ಬೇಲಿ ಸಹಿತ ನೂತನ ಸೇತುವೆ ನಿರ್ಮಾಣಗೊಳ್ಳಬೇಕು ಎಂಬುದು ಸ್ಥಳೀಯರ ಬೇಡಿಕೆ. ಇನ್ನೊಂದೆಡೆ ಕೆದಿಲ ಗ್ರಾಮದ ಮೂರುವ ಪೆರಾಜೆ ಬಳ್ಳಮಜಲು ಈ 3 ಗ್ರಾಮಗಳನ್ನ ಸಂಧಿಸುವ ಅಡಿಕೆ ರಕ್ಷಣಾ ಬೇಲಿ ಇಲ್ಲದ ಮರದ ಕಾಲು ಸೇತುವೆಯಲ್ಲಿ ನೂರಾರು ಗ್ರಾಮಸ್ಥರು ಸಹಿತ ಶಾಲಾ ಮಕ್ಕಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಸಾಗುವ ಪರಿಸ್ಥಿತಿ. ಸುಮಾರು 15 ಅಡಿಗಿಂತಲೂ ಎತ್ತರದಲ್ಲಿ ನಿರ್ಮಿಸಿದ ಈ ಸೇತುವೆ ಇಕ್ಕೆಲಗಳಲ್ಲಿ ಗುಡ್ಡ ಜರಿಯುವ ಭೀತಿ ಇನ್ನೊಂದು. ಇತ್ತೀಚೆಗೆ ಪುತ್ತೂರು ಶಾಸಕರು ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖಾ ಇಂಜಿನಿಯರ್ಗಳ ಜೊತೆ ಭೇಟಿ ನೀಡಿ 2 ಸೇತುವೆ ನಿರ್ಮಿಸುವ ಭರವಸೆ ನೀಡಿದ್ದು, ಈ 2 ಸೇತುವೆಯನ್ನು ರಾಜ್ಯ ಸರ್ಕಾರದ ಗ್ರಾಮ ಬಂಧು ಯೋಜನೆಯಲ್ಲಿ ನಿರ್ಮಿಸುವ ಕುರಿತು ಭರವಸೆ ನೀಡಿದ್ದು, ಈ ಕುರಿತು ಅಂದಾಜು ಪಟ್ಟಿ ತಯಾರಿಸುವಂತೆ ಇಂಜಿನಿಯರ್ಗಳಿಗೆ ಸೂಚನೆ ನೀಡಿದ್ದಾರೆ. 15 ವರ್ಷಗಳ ಹಿಂದೆ ಈ ಸೇತುವೆಯಲ್ಲಿ ನಡೆದು ಬರುತ್ತಿದ್ದ 15 ವರ್ಷಗಳ ಬಾಲಕನೋರ್ವ ನಮ್ಮ ಕಣ್ಣೆದುರೇ ನೀರಿಗೆ ಬಿದ್ದು ಕೊಚ್ಚಿಕೊಂಡು ಹೋಗಿದ್ದ. ಅಲ್ಲಿಂದ ಆತನ ಶವ ಇದುವರೆಗೂ ಪತ್ತೆಯಾಗಿಲ್ಲ. ಬಳಿಕ ನಮ್ಮ ಮನವಿಯಂತೆ ಕಾಂಕ್ರೀಟ್ ಸೇತುವೆ ನಿರ್ಮಾಣವಾಯಿತು. ಆದರೆ ಇದೀಗ ಕಳಪೆಯಾಗಿ ನಿರ್ಮಿಸಿದ ಈ ಸೇತುವೆ ಮುರಿದು ಬಿದ್ದು ಸಂಪೂರ್ಣ ಈ ಮಳೆಗಾಲದಲ್ಲಿ ಕೊಚ್ಚಿ ಹೋಗಿ ಸಂಪರ್ಕ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಆದಷ್ಟು ಬೇಗ ಇಲ್ಲಿ ನೂತನ ಸೇತುವೆ ನಿರ್ಮಿಸಬೇಕು ಎಂಬುದು ನಮ್ಮ ಬೇಡಿಕೆ ಎಂದು ಹೇಳುತ್ತಾರೆ ಸ್ಥಳೀಯ ನಿವಾಸಿ ಆದಂ ಕುನ್ನಿ. ಏನಿಲ್ಲ, ಒಂದು ಮತ್ತೆ ನನ್ನ ಪುಳ್ಳಿ ಮಗಳ 2 ಜನ ಬಿದ್ದಿದ್ದಾರೆ ಇಲ್ಲಿ ಕೆಳಗೆ ಬಿಂದು ಕಾಲಿಗೆ ಪೆಟ್ಟಾಗಿದೆ. ಮತ್ತೆ ಅವರಿಗೆ ಮದ್ದು ತಕೊಂಡು ಬಂದು ಇಲ್ಲಿ ಮದ್ದು ಮಾಡಿ ತಕೊಂಡು ಹೋದ್ರು 2 ಜನಕ್ಕೆ. ಈಗ ಬೆಳ್ಳಕ್ಕೆ ಏನು ಹೋಗುದಿಲ್ಲ, ಈಗ ಕಂಗಿನ ಪಾಪ ಹಾಕಿದ್ದಾರೆ ಸದ್ಯಕ್ಕೆ ಅಂತ. ಮತ್ತೆ ಇದು ಮುರಿದ್ರೆ ಏನಿಲ್ಲ, ಈ ಕಡೆಯವರು ಈ ಕಡೆ, ಆ ಕಡೆಯವರು ಆ ಕಡೆ. ಮಳೆಗಾಲದಲ್ಲಿ ಉಂಟಾಗುವ ಪ್ರಾಕೃತಿಕ ವಿಕೋಪದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಸೇತುವೆ ರಸ್ತೆಗಳನ್ನು ಸರ್ವ ಋತು ಸೇತುವೆಯನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಗ್ರಾಮ ಬಂಧು ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯಡಿ ಕಾಲು ಸಂಕಗಳಿಗೆ ಪ್ರಥಮ ಆದ್ಯತೆ ನೀಡಿದೆ. ಈ ಯೋಜನೆಯನ್ನು ಶಾಲಾ ಸಂಪರ್ಕ ಎಂಬ ಶಿರೋನಾಮೆಯಡಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಈ ಆರ್ಥಿಕ ವರ್ಷದಲ್ಲಿ 3 ಕೋಟಿ ಅನುದಾನ ಮಂಜೂರು ಮಾಡಿದೆ ಎಂದು ಹೇಳುತ್ತಾರೆ ಶಾಸಕರಾದ ಸಂಜೀವ ಮಠಂದೂರು ಅವರು. ಬಹಳಷ್ಟು ಕಡೆ ಇವತ್ತು ಕೂಡ ಗ್ರಾಮೀಣ ಭಾಗದ ನಮ್ಮ ಮಕ್ಕಳು ಆ ತೊರೆಗಳನ್ನು ದಾಟಬೇಕಿದ್ರೆ ಪಾಲದ ಮುಖಾಂತರ ಹೋಗುವಂಥ ಸಂದರ್ಭ. ಇಂತಹ ಸಂದರ್ಭಗಳಲ್ಲಿ ಬಹಳಷ್ಟು ಜೀವಹಾನಿಯಾಗಿ ನೀರಿನಲ್ಲಿ ಕೊಚ್ಚಿ ಹೋದಂಥ ಸಂದರ್ಭಗಳು ಇವೆ. ಇದನ್ನು ಮನಗಂಡು ಇವತ್ತು ಕರ್ನಾಟಕ ಸರ್ಕಾರ ಗ್ರಾಮ ಬಂಧು ಎನ್ನುವಂಥ ಕಾರ್ಯಕ್ರಮವನ್ನು ಕೊಟ್ಟು ಶಾಲಾ ಸಂಪರ್ಕ ಸೇತುವೆಗಳನ್ನು ಮಾಡಿ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ, ಸಾರ್ವಜನಿಕರಿಗೆ ಪೇಟೆ ಪಟ್ಟಣಗಳಿಗೆ ಹೋಗಲಿಕ್ಕೆ ಆ ಒಂದು ಕಾಲು ಸಂಕಗಳನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಆರ್ಥಿಕ ವರ್ಷದಲ್ಲಿ 3 ಕೋಟಿ ರೂಪಾಯಿಯನ್ನು ಆ ಶಾಲಾ ಸಂಪರ್ಕ ಸೇತುವೆಗೆ ಕೊಟ್ಟಿದೆ. ಇದರಲ್ಲಿ ನಾವು ಈಗಾಗಲೇ ಜನರ ಬೇಡಿಕೆ ಮತ್ತು ದುರಸ್ತಿಯಲ್ಲಿದ್ದು ಈಗಾಗಲೇ ಹಾನಿಗೊಳಗಾಗಿ ಇವತ್ತು ಜನರ ಸಂಪರ್ಕಕ್ಕೆ ಸಮಸ್ಯೆ ಆದಂಥ ಬಂಟ್ವಾಳ ತಾಲೂಕಿನ ಕೆದಿಲ ಗ್ರಾಮದ ವಾಲ್ತಾಜೆ ಸೇತುವೆಗೆ ಈಗಾಗಲೇ 18 ಲಕ್ಷ ರೂಪಾಯಿಯ ಎಸ್ಟಿಮೇಟ್ ಅನ್ನು ಮಾಡಿ ನಮ್ಮ ಗ್ರಾಮ ಬಂಧು ಯೋಜನೆಯಲ್ಲಿ ಇಟ್ಟಿದ್ದೇವೆ. ಕೆದಿಲ ಕಬಕ ಗ್ರಾಮವನ್ನು ಸಂಪರ್ಕಿಸುವ ವಾಲ್ತಾಜಿ ಸೇತುವೆಯ ಮರುಸ್ಥಾಪನೆ ಬಗ್ಗೆ ಶಾಸಕರು ಭರವಸೆಯನ್ನ ನೀಡಿದ್ದಾರೆ. ಶೀಘ್ರದಲ್ಲಿ ಸೇತುವೆ ನಿರ್ಮಾಣಗೊಂಡು ಇಲ್ಲಿನ ಜನತೆಗೆ ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿ ಎಂಬುದು ನಮ್ಮ ಆಶಯ. ಅನಿಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.